ಇಡೀ ಜಿಲ್ಲಾ ಮಟ್ಟದಲ್ಲಿ ಕ್ರಾಂತಿವೀರ ಮಂಜ ವೈದ್ಯರ ಹೋರಾಟದ ಯಶೋಗಾಥೆಗಳು, ಅವರ ಜೀವನಗಾಥೆ, ಅವರ ತ್ಯಾಗ ಬಲಿದಾನ ಎಲ್ಲ ಸಾರ್ವಜನಿಕರಿಗೆ ತಿಳಿಯಪಡಿಸಬೇಕೆಂಬ ನಿಟ್ಟಿನಲ್ಲಿ ಜಿಲ್ಲಾ ಸಮಿತಿಯನ್ನು ಈಗಾಗಲೇ ನಾವು ರಚಿಸಿದ್ದೇವೆ. ಪುತ್ತೂರು ಅವರ ಹುಟ್ಟೂರು ಹಾಗೂ ಅವರ ಕರ್ಮಭೂಮಿಯಾದ ಕಾರಣ ಇಲ್ಲಿ ವಿಶೇಷವಾದಂಥ ಮುತುವರ್ಜಿಯನ್ನು ವಹಿಸಿಕೊಂಡು ಇಲ್ಲಿನ ಪಕ್ಷಾತೀತವಾಗಿ ಹಾಗೂ ಜಾತ್ಯತೀತವಾಗಿ ಸಮಿತಿಯನ್ನು ಮುಂದಿನ ದಿವಸಗಳಲ್ಲಿ ರಚಿಸಲಿಕ್ಕಿದ್ದೇವೆ. ಈಗಾಗಲೇ ನಮ್ಮ ಇಲ್ಲಿನ ಶಾಸಕರಾದಂಥ ಅಶೋಕ್ ಕುಮಾರ್ ಐಗಳಾಗಲಿ, MLC ಆದಂಥ ಕಿಶೋರ್ ಕುಮಾರ್ ಹೊಟ್ಯಾಡಿ ಅವರಾಗಲಿ, ಜೊತೆಗೆ ಮಾಜಿ ಶಾಸಕರಾದಂಥ ಸಂಜೀವ ಮಠದವರಾಗಲಿ, ಹೀಗೆ ಎಲ್ಲ ಜನಪ್ರತಿನಿಧಿಗಳು ಇದಕ್ಕೆ ಪೂರಕವಾಗಿ ಸಕಾರಾತ್ಮಕವಾಗಿ ನಮ್ಮ ಹೋರಾಟಕ್ಕೆ ಬೇಡಿಕೆಗಳಿಗೆ ಮನವಿಗಳಿಗೆ ಸ್ಪಂದಿಸಿದ್ದಾರೆ. ಜೊತೆಗೆ ಈ ಹಿಂದಿನಿಂದಲೂ ಕೂಡ ಇದರ ಬಗ್ಗೆ ಭಾರಿ ಬೇಡಿಕೆಗಳು ಮನವಿಗಳನ್ನು ಕೊಟ್ಟ ಬೇರೆ ಬೇರೆ ಗೆಜ್ಜೆಗಿರಿ ಸಮಿತಿ ಆಗಲಿ, ರಾಷ್ಟ್ರಪಕ್ಷ ನಾಗರಿಕ ಸಮಿತಿ ಆಗಲಿ, ಹೀಗೆ ಬೇರೆ ಬೇರೆ ಸಮಿತಿಯವರು ಮಂಜ ವೈದ್ಯರ ಪುತ್ಥಳಿ ನಿರ್ಮಾಣಕ್ಕೆ, ಕಂಚಿನ ಪ್ರತಿಮೆ ನಿರ್ಮಾಣಕ್ಕೆ, ವೃತ್ತ ನಿರ್ಮಾಣಕ್ಕೆಲ್ಲ ಮನವಿ ಸಲ್ಲಿಸಿದ್ದನ್ನು ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ವಿನಯಿಸುತ್ತಾ ಮಂಜ ವೈದ್ಯರ ಒಂದು ಇತಿಹಾಸದ ಅವರ ಸಾಹಸಗಾಥೆಯನ್ನು ಕೆಲವೇ ವಿಚಾರಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಬಹಳ ಸಂತೋಷ ಪಡ್ತೇನೆ. 1857ರಲ್ಲಿ ಸಿಪಾಯಿ ದಂಗೆ ಅಂತ ನಾವೇನು ಕರಿತೇವೆ, ಮಂಗಲ್ ಪಾಂಡೆ ನೇತೃತ್ವದ್ದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಇತಿಹಾಸದ ಪುಸ್ತಕಗಳಲ್ಲಿ ದಾಖಲಾಗಿದೆ. ಆದರೆ ಅದಕ್ಕಿಂತ 20 ವರ್ಷಗಳ ಮೊದಲೇ 1837ರಲ್ಲಿ ಚರಿತ್ರೆಯ ಪುಟಗಳಲ್ಲಿ ದಾಖಲಾಗದೊಂದು ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅದು ನಮ್ಮ ಕರಾವಳಿ ಕರ್ನಾಟಕದ ತುಳುನಾಡಿನಲ್ಲಿ ಆಗಿತ್ತು ಅನ್ನುವಂಥದ್ದು ಇವತ್ತು ನಾವೆಲ್ಲ ಗಮನಿಸಬೇಕಾದಂಥ ಒಂದು ವಿಚಾರ. ಆ ಹೊತ್ತಲ್ಲಿ 13 ದಿವಸಗಳ ಕಾಲ ನಮ್ಮ ತುಳುನಾಡಿಗೆ ಸ್ವಾತಂತ್ರ್ಯ ದೊರಕಿತ್ತು. ಅಮರ ಸುಳ್ಯ ದಂಗೆ ಅಂತ ನಾವೇನು ಹೇಳ್ತಿರುವ ಕಲ್ಯಾಣ ಸ್ವಾಮಿಯ ನೇತೃತ್ವದಲ್ಲಿ ಜರುಗಿದಂಥ ಅಮರ ಸುಳ್ಯ ದಂಗೆ ಹೋರಾಟದಲ್ಲಿ ರೈತ ನಾಯಕನಾದಂಥ ಶ್ರೀಯುತ ಕೆದಂಬಾಡಿ ರಾಮೇಗೌಡರ ಜೊತೆಗೆ ಅವರ ಹೆಗಲಣೆಯಾಗಿ ದುಡಿದವರು ಮಂಜೆ ವೈದ್ಯರವರು. ಇವರ 1837ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಇವರ ಹೋರಾಟ ಯಾವ ತರದ ತೀವ್ರವಾಗಿತ್ತೆಂದರೆ ಇಡೀ ಬ್ರಿಟಿಷರನ್ನು ಬಂಧಿಸಿ ಇಡೀ ತುಳುನಾಡನ್ನು ವಶಪಡಿಸಿಕೊಂಡು ಹಾಲೇರಿ ವಂಶದ ಮಂಗಳೂರಿನ ಬಾವುಟ ಗುಡ್ಡೆಯಲ್ಲಿ ಹಾಲೇರಿ ವಂಶದ ಬಾವುಟವನ್ನು ಹಾರಿಸಿ ಆ ಊರಿಗೆ ಒಂದು ಬಾವುಟ ಗುಡ್ಡೆ ಅನ್ನುವಂಥ ಹೆಸರು ಬರಲಿಕ್ಕೆ ಕಾರಣ ಈ ಅಮರದಂಗೆ ಸುಳ್ಯದ ಎಲ್ಲ ಸಂದರ್ಭಗಳು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಸ್ತೇವೆ. ದೇಶಕ್ಕೆ ಸ್ವಾತಂತ್ರ್ಯ ದೊರಕುವಂತ 110 ವರ್ಷಗಳ ಮೊದಲೇ ಕರಾವಳಿ ಕರ್ನಾಟಕದ ತುಳುನಾಡನ್ನು ಬ್ರಿಟಿಷರಿಂದ ಸ್ವತಂತ್ರಗೊಳಿಸಿದಂಥ ಒಂದು ಖ್ಯಾತಿ ಎಲ್ಲ ಹೋರಾಟಗಾರರಿಗೆ ಸಲ್ಲುತ್ತದೆ. ಆ ನಿಟ್ಟಿನಲ್ಲಿ ಇಂಥ ವೀರಾವೇಶದ ಹೋರಾಟವನ್ನು ಕಂಡು 1837ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸಂಪೂರ್ಣವಾಗಿ ಶರಣಾಗಿತ್ತು. ಆ ಹೊತ್ತಲ್ಲಿ ಈ ಹೊರಗಿನಿಂದ ದೂರದ ಕಣ್ಣನೂರಿನಿಂದ ಬ್ರಿಟಿಷರು ಹೆಚ್ಚುವರಿಯಾಗಿ ಸೈನ್ಯವನ್ನು ತರಿಸಿಕೊಂಡು ಎಲ್ಲ ಹೋರಾಟಗಾರರ ಹೋರಾಟವನ್ನು ಹತ್ತಿಕ್ಕಿ ಬಂಧಿಸಲಾಯಿತು. ಮಾತ್ರವಲ್ಲ, ಮಂಗಳೂರಿನ ಬಿಕರ್ನ ಕಟ್ಟೆಯಲ್ಲಿ ಬಹಿರಂಗವಾಗಿ ಸುಮಾರು 4 ಮಂದಿ, ಅದರಲ್ಲಿ ಮಂಜ ವೈದ್ಯರು ಕೂಡ ಒಬ್ಬರು, ಅವರೆಲ್ಲರನ್ನೂ ಕೂಡ ಬಹಿರಂಗವಾಗಿ ಗಲ್ಲಿಗೇರಿಸಿ ತಿಂಗಳುಗಟ್ಟಲೆ ಅವರ ಮೃತದೇಹವನ್ನು ಗಲ್ಲುಗಂಬದಿಂದ ಕೆಳಗಿಳಿಸದೇನೆ ಕಾಗೆ ರಣಹದ್ದುಗಳು ತಿನ್ನುವಂತೆ ಮಾಡಿದರು. ಹಾಗಾಗಿ ಆ ಬಿಕರ್ನ ಕಟ್ಟೆಗೆ ಭೀಕರ ಮರಣದ ಕಟ್ಟೆ, ಭೀಕರ ನ್ಯಾಯದ ಕಟ್ಟೆ ಅನ್ನುವಂಥ ಒಂದು ಹೆಸರು ಕೂಡ ಬಂತು ಅನ್ನುವಂಥ ಪ್ರತೀತಿ ಇದೆ. ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ಊರಿನವರೇ ಆದಂಥ ಪುತ್ತೂರಿನವರೇ ಪಕ್ಕದ ಉಪ್ಪಿನಂಗಡಿಯವರೇ ಆದಂಥ ಮಂಜ ವೈದ್ಯರ ಕುರಿತಾಗಿ ಅವರ ಕಂಚಿನ ಪುತ್ಥಳಿಯನ್ನು ಉಪ್ಪಿನಂಗಡಿಯಲ್ಲಿ ನಿರ್ಮಾಣ ಮಾಡಬೇಕು ಅನ್ನುವಂಥ ಕೆಲವೊಂದು ಬೇಡಿಕೆಗಳನ್ನು ತಮ್ಮ ಮುಂದೆ ಇಡುತ್ತಾ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳನ್ನು ಸಲ್ಲಿಸಿದ್ದೇವೆ. ಮಂಜ ವೈದ್ಯ ಅವರ ಸ್ಮಾರಕವನ್ನು ಮತ್ತು ಕಂಚಿನ ಪುತ್ಥಳಿಯನ್ನು ಉಪ್ಪಿನಂಗಡಿಯಲ್ಲಿ ನಿರ್ಮಾಣ ಮಾಡಬೇಕು. ಮಂಗಳೂರು ಜಿಲ್ಲಾಧಿಕಾರಿ ಕಚೇರಿ ಬಳಿ ಅಥವಾ ನಗರದ ಪ್ರಮುಖ ಜಾಗದಲ್ಲಿ ಮಂಜ ವೈದ್ಯರ ಪ್ರತಿಮೆಯನ್ನು ಸ್ಥಾಪಿಸಬೇಕು. ಸರ್ಕಾರಿ ಉದ್ಯೋಗಿಯಾಗಿದ್ದಂತಹ ಆಂಗ್ಲ ಭಾಷಾ ಪಾರಂಗತರಾಗಿದ್ದಂಥ ಮಂಜ ವೈದ್ಯರ ನೆನಪಿಗೆ ಅವಿಭಜಿತ ಪುತ್ತೂರು ತಾಲೂಕಿನ ಅವತ್ತಿನ ಅವಿಭಜಿತ ಪುತ್ತೂರು ತಾಲೂಕಲ್ಲಿ ಬೆಳ್ತಂಗಡಿ, ಬಂಟ್ವಾಳ, ಸುಳ್ಯ, ಪುತ್ತೂರೆಲ್ಲ ಬರಬೇಕು. ಆ ಯಾವುದಾದ್ರೂ ಒಂದು ಮಿನಿ ವಿಧಾನಸೌಧಕ್ಕೆ, ಸರ್ಕಾರಿ ಕಾಲೇಜಿಗೆ
ಮಂಜವೈದ್ಯರ ಹೆಸರನ್ನು ಇಡಬೇಕು. ಉಪ್ಪಿನಂಗಡಿ ಗುರುವಂಕೆರೆ ನಿರ್ಮಾಣವಾಗಲಿರುವಂತಹ ಮುಖ್ಯ ರಸ್ತೆಗೆ ಉಪ್ಪಿನಂಗಡಿ ಮಂಜವೈದ್ಯರ ಹೆಸರನ್ನು ಇಡಬೇಕು. ಉಪ್ಪಿನಂಗಡಿ ಬೆಳ್ತಂಗಡಿಯ ಮಧ್ಯಭಾಗದಲ್ಲಿರುವಂತಹ ಕಲ್ಲೇರಿಯಲ್ಲಿ ಮಂಜವೈದ್ಯರ ಹೆಸರಿನಲ್ಲಿ ವೃತ್ತವನ್ನು ನಿರ್ಮಿಸಬೇಕು. ಶಾಲಾ ಕಾಲೇಜು ಪಠ್ಯಪುಸ್ತಕಗಳಲ್ಲಿ ಮಂಜವೈದ್ಯರ ಸ್ವಾತಂತ್ರ್ಯದ ಹೋರಾಟದ ವಿಚಾರವನ್ನು ಅಳವಡಿಸಿ ವಿದ್ಯಾರ್ಥಿಗಳಿಗೆ ಕರಾವಳಿಯ ಯೋಧರ ದೇಶಪ್ರೇಮದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತ ಕೆಲಸ ಆಗಬೇಕು. ಜೊತೆಗೆ ಸರ್ಕಾರಿ ಆಚರಣೆಗಳಲ್ಲಿ ಮಂಜವೈದ್ಯರ ಹುಟ್ಟುಹಬ್ಬವನ್ನು ಅವರ ಹುತಾತ್ಮರ ದಿನಾಚರಣೆಯನ್ನು ಆಚರಿಸಬೇಕು. ಜೊತೆಗೆ ಮಂಜವೈದ್ಯರನ್ನು ಗಲ್ಲಿಗೇರಿಸಿದಂತ ಮಂಗಳೂರಿನ ವಿಕರ್ಣಕಟ್ಟೆ ಬಳಿ ಅವರ ಹೆಸರಿನಲ್ಲಿ ಥೀಮ್ ಪಾರ್ಕ್ ಅನ್ನು ನಿರ್ಮಾಣ ಮಾಡಬೇಕು ಎನ್ನುವಂತ ಬೇಡಿಕೆಗಳಲ್ಲಿ ಅವನು ಈಡೇರಿಸುವಂತೆ ವಿನಂತಿ ಮತ್ತು ಮನವಿಯನ್ನು ಶಾಸಕರಿಗೆ, ಸಂಸದರಿಗೆ, ಸ್ಥಳೀಯವಾದಂಥ ಜನಪ್ರತಿನಿಧಿಗಳಿಗೆಲ್ಲ ಸಲ್ಲಿಸಲಾಗುವುದು. ನೆನಪು ಬೇಕು. ಅವರು ಸ್ವತಂತ್ರಕ್ಕಾಗಿ ಹೋರಾಡಿ ಆನಂತರ ಅವರು ಒಂದು ತಾತ್ಕಾಲಿಕವಾಗಿ ಅವರ ಹೋರಾಟ, ಅವರು ಹುತಾತ್ಮರಾದಾಗ ಸ್ವಾತಂತ್ರ್ಯ ಸಿಕ್ಕಿದ್ರು. ನಂತರ ಸುದೀರ್ಘ ಕಾಲದ ನಂತರ ಹಲವಾರು ನಮ್ಮ ದೇಶದ ಹೋರಾಟಗಾರರ ತ್ಯಾಗ ಬಲಿದಾನ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ರು. ನಾವೀಗ ಸ್ವತಂತ್ರ ಭಾರತದಲ್ಲಿ ನೆಮ್ಮದಿಯಾಗಿದ್ದೇವೆ. ಆದರೆ ಇದು ಯಾಕೆ ಸಂಸ್ಮರಣೆ ಅಂದರೆ ಅವರ ತ್ಯಾಗ ಬಲಿದಾನ ನಾವೆಲ್ಲ ಇವತ್ತು ನೆಮ್ಮದಿ ಇದ್ದೇವೆ. ಅವರು ನಾವು ನೆನಪಿಸುವುದು ನಮ್ಮ ಕರ್ತವ್ಯ ಅನ್ನೋ ದೃಷ್ಟಿಯಲ್ಲಿ ಮಂಜವೈದ್ಯರನ್ನು ನಾವು ಸ್ಮರಣೆ ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ನಾವೆಲ್ಲ ಸೇರಿದ್ದೇವೆ. ಉಪ್ಪಿನಂಗಡಿ ಹತ್ತಿರದ ಅವರು ಮಂಜವೈದ್ಯರು ರೈತ ಹೋರಾಟಗಾರರು, ಹಾಗೆ ಬ್ರಿಟಿಷರ ಅವಧಿಯಲ್ಲಿ ಅವರು ಉದ್ಯೋಗಿಯಾಗಿದ್ದವರು, ಅವರ ಸರ್ಕಾರದಲ್ಲಿ ಉದ್ಯೋಗಿಯಾಗಿದ್ದವರು, ಅವರ ಜೊತೆಗೆ ಇದ್ದವರು. ಆನಂತರ ಬ್ರಿಟಿಷರ ಈ ದುರಾಡಳಿತದ ಹಾಗೆ ಅವರ ಏನು ತೆರಿಗೆ ಪದ್ಧತಿ ಇರಲಿ, ರೈತ ವಿರೋಧಿ ಕೆಲವು ಇದರಿಂದಾಗಿ ದಮನಿಸುವ ನೀತಿಗಳನ್ನು ಮಾಡಿ ಅವರು ದಂಗೆ ಎದ್ದು ಅವರು ಅದಕ್ಕಾಗಿ ಓರ್ವ ಬ್ರಿಟಿಷನನ್ನು ಅಧಿಕಾರಿಯನ್ನು ಹತ್ಯೆ ಮಾಡಿದ್ದಾರೆ ಅನ್ನುವ ಒಂದು ಪ್ರತೀತಿಗಳು. ಅದಕ್ಕೆ ಪ್ರತೀಕಾರವಾಗಿ ಅವರನ್ನು ಗಲ್ಲಿಗೇರಿಸಲಾಯಿತು. ಈಗಾಗಲೇ ಸಂಪತ್ತು ಹೇಳಿದಾಗೆ ಅದು ಇನ್ನು ಯಾರು ಬ್ರಿಟಿಷರ ವಿರುದ್ಧ ದಂಗೆ ಏಳಬಾರದು ಅನ್ನೋ ದೃಷ್ಟಿಯಲ್ಲಿ ಆ ಸಂದೇಶಕ್ಕಾಗಿ ಅದನ್ನು ಹಾಗೆ ಕಾಗೆ ಹದ್ದು ತಿನ್ನುವ ಹಾಗೆ ಅವರ ಶವವನ್ನು ಅಲ್ಲಿ ಅದಕ್ಕಾಗಿ ನಾವು ತುಳುನಾಡಿನ ವೀರ ಮಂಜವೈದ್ಯರ ಸ್ಮರಣೆಗಾಗಿ ಉಪ್ಪಿನಗಡಿಯಲ್ಲಿ, ಅದು ಬೇರೆ ಬೇರೆ ಕಡೆ ನಾವು ತುಳುನಾಡಿನಲ್ಲಿ ಮಾಡಬೇಕು. ಉಪ್ಪಿನಗಡಿಯಲ್ಲಿ ಒಂದು ವೃತ್ತಕ್ಕೆ ಅವರ ಹೆಸರು, ಅವರ ಪುತ್ಥಳಿ ಮಾಡಬೇಕಂದ್ರೆ ಈಗಾಗಲೇ ನಮ್ಮ ನೆಚ್ಚಿನ ಶಾಸಕರಾದ ಅಶೋಕ್ ರೈ ಅವರು ಗೊತ್ತಿತ್ತು. ಅವರು ಒಂದು ಪತ್ರಿಕಾ ಹೇಳಿಕೆ ಕೊಟ್ಟಿದ್ರು, ಒಂದು ಪ್ರೆಸ್ ಮೀಟಲ್ಲಿ ಕೂಡ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಇತ್ತೀಚೆಗೆ ನಾವು ಕೂಡ ಇಲ್ಲಿಯ ಪುತ್ತೂರಿನ ನಾವು ನಾಗರಿಕರು ಹಾಗೆ ವಿಜಯಗಿರಿ ಕ್ಷೇತ್ರದ ನಿಯೋಗ ಬೆಂಗಳೂರಿಗೆ ತೆರಳಿ ಮೊನ್ನೆ 13ನೇ ತಾರೀಕಿಗೆ ಅವರ ಕಚೇರಿಯಲ್ಲಿ ನಾವು ಮನವಿ ಕೊಟ್ಟಿದ್ದೇವೆ. ಬೇರೆ ಬೇರೆ ನಮ್ಮ ಅಭಿವೃದ್ಧಿ, ಕ್ಷೇತ್ರದ ಅಭಿವೃದ್ಧಿ ಮತ್ತು ನಮ್ಮ ಪುತ್ತೂರಿನ ಅಭಿವೃದ್ಧಿ ಜೊತೆಗೆ ನಾವು ನಮ್ಮ ಊರಿನ ಈ ವೀರ ಮಂಜವೈದ್ಯರ ಸ್ಮರಣೆಗಾಗಿ ನಾವು ಮಾಡಬೇಕು, ಕೆಲಸ ಮಾಡಬೇಕನ್ನೋ ದೃಷ್ಟಿಯಲ್ಲಿ ಅವರು ಕೂಡ ಕಾರ್ಯಪ್ರವೃತ್ತಾರೆ. ಇದನ್ನು ನಾನು ನಿಮಗೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ತಿಳಿಸಬರ್ತೇನೆ. ಈ ಹಿಂದೆಯೇ ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ, ಎಲ್ರಿಗೂ ಅದರ ಗಮನ ಇದೆ. ಈ ದೃಷ್ಟಿಯಲ್ಲಿ ಇಲ್ಲಿ ಕೂಡ ಈಗ ಇಲ್ಲಿ ಕೆದಂಬಾಡಿ ರಾಮೇಗೌಡರು ನಮ್ಮ ಏನು ಅವರು ನಮಗೆ ಹೆಮ್ಮೆ. ಅದೇ ರೀತಿಯಲ್ಲಿ ಕಿಲ್ಲೆ ಮೈದಾನಕ್ಕೆ ಅವರು ಹೆಸರಿದೆ, ಕಿಲ್ಲೆ ಅವರು ದೇಶಭಕ್ತ ಕಿಲ್ಲೆ. ಅದೇ ರೀತಿಯಲ್ಲಿ ಮಂಜವೈದ್ಯರು, ಇದೆಲ್ಲ ನಮ್ಮ ಈ ಪುತ್ತೂರು ತಾಲೂಕಿನ ವೀರ ಪುರುಷರು. ಅವರು ನಮ್ಮ ಸದಾ ಶಿರಸ್ಥಾಯಿಯಾಗಿರಬೇಕು. ನಮ್ಮ ಮುಂದಿನ ಪೀಳಿಗೆಗೆ ಅವರ ಒಂದು ಕೆಲಸ ಏನು, ದೇಶಕ್ಕೆ ಏನು ಮಾಡಿದ್ದಾರೆ ಅನ್ನೋ ದೃಷ್ಟಿಯಲ್ಲಿ ನಾವು ಅದನ್ನು ಮುಂದಿನ ಪೀಳಿಗೆಗೆ ರವಾನೆ ಮಾಡುವಂತ ಕೆಲಸ ಮಾಡಬೇಕು. ಉಪಕಾರ ಸ್ಮರಣೆ ಬೇಕು ಅಷ್ಟೇ. ಒಂದು ಇತಿಹಾಸದ ಪುಟಗಳಲ್ಲಿ ಒದಗಿ ಹೋಗಿರುವಂತಹ ಸತ್ಯವಾದ ಅನಾವರಣ ಆಗಬೇಕು ಅನ್ನುವಂಥದ್ದು ಎಲ್ಲ ಕಡೆ ನಾವು ನಂಬಿರುವಂತ ಸತ್ಯ. ಯಾವ ಸ್ವಾತಂತ್ರ್ಯ ಹೋರಾಟಗಾರರ ನೆನಪು ಮಾಡಬೇಕು ಮತ್ತು ಅವರನ್ನ ಮನ್ನಣೆ ಮಾಡಬೇಕು ಅನ್ನುವಂತ ಕಾರಣಕ್ಕೋಸ್ಕರ ನಾವು ಜಿಲ್ಲೆಯಲ್ಲಿ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ಪುತ್ತಳಿರ್ಬೋದು ಅಥವಾ ಇನ್ನಿತರ ಸ್ಮರಣ ಕಾರ್ಯಕ್ರಮಗಳಿರ್ಬೋದು. ಆದರೆ ಮಂಜವೈದ್ಯರ ಏನು ಸ್ಮರಣೆ ಕಾರ್ಯಕ್ರಮಗಳು ಈ ನಿಟ್ಟಿನಲ್ಲಿ ಆಗಲಿಲ್ಲ ಅನ್ನೋದಕ್ಕೂ ಕೂಡ ಸತ್ಯ ಇದೆ. ಯಾವ ಪುತ್ತೂರಿನ ಜಾಗದಲ್ಲಿ ಉಪ್ಪಿನಂಗಡಿಯಲ್ಲಿ ವಾಸ್ತವ್ಯವಿರುವಂತಹ ಸಂದರ್ಭದಲ್ಲಿ ಈ ಹೋರಾಟದ ದಿನಗಳಲ್ಲಿ ರಾಮಕೃಷ್ಣಾಚಾರ್ಯ ಪುಸ್ತಕದಲ್ಲಿ ಬರೀತಾರೆ, ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿಯ ರೈತ ಪರ ಹೋರಾಟಗಳು, ಆಗ ದಂಗೆ ಎದ್ದಿರುವುದು ರೈತರೇ. ಈ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ, ಬೆಳ್ತಂಗಡಿ, ಪುತ್ತೂರು, ಸುಳ್ಯ ಈ ಭಾಗದಲ್ಲಿ ಬ್ರಿಟಿಷರ ಆಡಳಿತವನ್ನ ಹೊಡೆದೋಡಿಸುವಂತ ವ್ಯವಸ್ಥೆಗಳು ಮತ್ತು ಆ ರೀತಿಯಲ್ಲಿ ಒಂದು ರೀತಿಯ ಸ್ವಾತಂತ್ರ್ಯ ಹೋರಾಟಕ್ಕೆ ಮುನ್ನುಡಿಯನ್ನು ಬರೆದಿರ್ತಕ್ಕಂಥ ಒಂದು ವ್ಯವಸ್ಥೆ ಇದ್ರೆ ನಮ್ಮ ಜಿಲ್ಲೆ. ಅದನ್ನು ವಿಶೇಷವಾಗಿ ಈ ಹೋರಾಟಗಳು ರಾಮೇಗೌಡರು ಇರ್ಬೋದು,
ಅನೇಕರ ಹೆಸರು ನಾವು ಉಲ್ಲೇಖ ಮಾಡ್ತಾ ಹೋಗ್ತೇವೆ. ಇವತ್ತು ಜನರಿಗೆ ಏನಾಗಿದೆ ಅಂತ ಹೇಳಿದ್ರೆ ಹಲವು ಹೆಸರು ನೆನಪಿದೆ. ಇವತ್ತು ಈ ಮಂಜವೈದ್ಯರ ಹೆಸರುಗಳು ಉಲ್ಲೇಖಗಳಿರಲಿಲ್ಲ. ಉಲ್ಲೇಖಗಳ ಪಟ್ಟಿಯಲ್ಲಿ 3-4 ಜನರನ್ನ ಗಲ್ಲಿಗೇರಿಸಿದ ಕಾಲಘಟ್ಟ ಇತ್ತು. ಯಾವ ಬಿಕರ್ನಘಟ್ಟೆಯಲ್ಲಿ ಗಲ್ಲಿಗೇರಿಸುವ ಸಂದರ್ಭ ಹೇಗಿತ್ತು ಅಂತ ಹೇಳಿದ್ರೆ, ಅಲ್ಲಿ ಒಬ್ರು ಮಡಿಕೇರಿಯಲ್ಲಿ ಸುಬೇದಾರ್ ಗುಡ್ಡೆಮನೆ ಅಪ್ಪ ಇರಿದ್ರು. ಅವರನ್ನು ಮಡಿಕೇರಿಯಲ್ಲಿ ಈ ರೀತಿಯಾಗಿ ಸಾರ್ವಜನಿಕವಾಗಿ ಗಲ್ಲಿಗೇರಿಸುವಂತ ಕೆಲಸವನ್ನು ಮಾಡ್ತಾರೆ. ಆಮೇಲೆ ಮಂಗಳೂರಲ್ಲಿ ಪುಟ್ಟಬಸಪ್ಪ, ಆಮೇಲೆ ನಂದಾವರದ ಲಕ್ಷ್ಮಣಪ್ಪ ಬಂಗಾರಸ, ಆಮೇಲೆ ಉಪ್ಪಿನಂಗಡಿಯ ಇದೇ ಮಂಜವೈದ್ಯರನ್ನು ಕೂಡ ನಮ್ಮ ಬಿಕರ್ನಘಟ್ಟೆಯಲ್ಲಿ ಗಲ್ಲಿಗೇರಿಸ್ತಾರೆ. ಸ್ವಾತಂತ್ರ್ಯ ಹೋರಾಟ ದಿನಗಳಲ್ಲಿ ಪುತ್ತೂರಿನ ವರ್ತಕರು ಕೂಡ ಭಾಗಿಯಾಗಿದ್ರು ಅನ್ನೋದೊಂದು ಇತಿಹಾಸ ಇದೆ. ಆ ಇತಿಹಾಸವನ್ನು ಭಾರಿ ಚೆನ್ನಾಗಿ ರಾಮಕೃಷ್ಣಾಚಾರ್ಯ ಪುಸ್ತಕದಲ್ಲಿ ಬರೆದಿದ್ದಾರೆ. ಆ ಸಂದರ್ಭದಲ್ಲಿ 3,000 ಜನ ಅಷ್ಟು ನಮ್ಮ ಪಕ್ಕದ ಮಾಲಿಂಗೇಶ್ವರ ದೇವಸ್ಥಾನ ಗದ್ದೆಯಲ್ಲಿ ಸೇರಿದ ನಂತರ ಆ ಹೋರಾಟವನ್ನ ಮುಂದುವರಿಸಿಕೊಂಡು ಹೋಗುವಂತ ಸಂದರ್ಭದಲ್ಲಿ ಉಪ್ಪಿನಂಗಡಿ ಭಾಗದಿಂದ ಒಂದಷ್ಟು ಹೋರಾಟಗಾರರು ಇದೇ ಮಂಜವೈದ್ಯರ ನೇತೃತ್ವದಲ್ಲಿ ಬರ್ತಾರೆ. ಬಂದು ತೊಡಗಿ ಈ ಭಾಗದಲ್ಲಿ ಮುಂದುವರಿಸಿಕೊಂಡು ಹೋಗಿ ಈ ವ್ಯವಸ್ಥೆಗೆ ತೊಡಗಿಸಿಕೊಳ್ತಾರೆ ಅನ್ನುವಂಥದ್ದು ಇತಿಹಾಸ ಇರುವಂಥದ್ದು. ನಾವು ಯಾಕೆ ಇದನ್ನ ಪುತ್ತೂರಿನಲ್ಲಿ ಹೆಚ್ಚು ಗಮನ ಕೊಡ್ಬೇಕಂತ ಹೇಳಿದ್ರೆ, ನಮಗೆ ಅನೇಕರು ಇದನ್ನ ಉಲ್ಲೇಖ ಮಾಡ್ತಾ ಇದ್ರು. ಅನೇಕ ಮಾಧ್ಯಮದ ಸ್ನೇಹಿತರು, ನನ್ನ ಪತ್ರಕರ್ತ ಮಿತ್ರ ಗೋಪಾಲಕೃಷ್ಣ ಕುಂಟಿನಿಯವರು 10 ಬಾರಿ ನೆನಪು ಮಾಡುವಂತ ಕೆಲಸ ಮಾಡಿದ್ರು. ಆದ್ರೂ ಕೂಡ ನಾವು ಎಲ್ಲೋ ವ್ಯತ್ಯಾಸಗಳಾಗಬಾರ್ದು. ಯಾಕಂದ್ರೆ ಪೌರಾಣಿಕ ಹಿನ್ನೆಲೆ ಮತ್ತು ಇತಿಹಾಸ ಇರ್ತಕ್ಕಂಥ ಹೋರಾಟಗಾರರ ಬಗ್ಗೆ ಮಾಹಿತಿಗಳ ಕೊರತೆ ಇದ್ದಲ್ಲಿ ನಾವು ಅದನ್ನ ಸಂಪರ್ಕ ಮಾಡಿ ಅದನ್ನ ತಿಳುವಳಿಕೆ ಪಡ್ಕೊಂಡು ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇಷ್ಟು ದಿನ ಸುಮಾರಾಗಿದೆ. ಆದ್ರೆ ವ್ಯವಸ್ಥಿತ ರೀತಿಯಲ್ಲಿ ಒಂದು ಈ ಸಂಸ್ಮರಣ ಸಮಿತಿ ಕೆಲಸ ಮಾಡುವಂತ ಕಾರಣಕ್ಕೋಸ್ಕರ ನಾಳೆ 27ನೇ ತಾರೀಕು ಏನು ಕಾರ್ಯಕ್ರಮ ಇದೆ ಅದರ ಬಗ್ಗೆ ಮುಂದಿನ ನಿಮಗೆ ತಿಳಿಪಡಿಸುವಂತ ಕೆಲಸ ಮಾಡ್ತೇವೆ. ಇವತ್ತು ನಮ್ಮ ವಂಶಜರ ಮಂಜುವೈದ್ಯರ ಬಗ್ಗೆ ಬೆಳ್ತಂಗಡಿ ಸಂಪತ್ ಸುವರ್ಣರ ಕರೆಗೆ ರಾಮಚಂದ್ರ ರವರು ನಮ್ಮವರಾದ ಅವರಲ್ಲಿ ತೀರಿಕೊಂಡಾಗ ಗೊತ್ತಿದ್ರೆ ಉಪ್ಪಿನಂಗಡಿಯಲ್ಲಿ ಅವರಿಗೆ ಮಾತ್ರ ಗೊತ್ತು, ಬೇರೆ ಯಾರು ನಮಗೆ ತಿಳಿದವರಲ್ಲ. ನಾವು ಅವರ ಬಗ್ಗೆ ನಾವು ಕೂಡ ಅವರ ವಂಶಜರೇ ಅಂತೇಳಿ ನನ್ನ ಹತ್ತಿರ ಒಮ್ಮೆ ನಾನು ಉಪ್ಪಿನಂಗಡಿ ಭೇಟಿಯಾದರೆ ಆವಾಗ ಇವರ ಸಂಪತ್ ಸುವರ್ಣರ ಹೆಸರನ್ನು ಹೇಳಿದ್ರು. ಹೀಗೆ ನಾವು ಅದನ್ನು ಅದರ ಬಗ್ಗೆ ಸ್ವಲ್ಪ ಅಭಿವೃದ್ಧಿ ಇದು ಮಾಡಬೇಕು, ನಮ್ಮ ಬಗ್ಗೆ ನಮ್ಮ ಜಾತಿಯ ಬಗ್ಗೆ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಇದ್ದಾನೆ ಅನ್ನೋ ಒಂದು ಇದನ್ನು ಆವಾಗ ರಾಮಚಂದ್ರರಲ್ಲಿ ಹೇಳಿದೆ. ಇಂಥವರವರು ಅದನ್ನು ನನ್ನ ಅಜ್ಜಿ ಅಂತ ಹೇಳಿದರೆ ಈ ದಾರು ಒಬ್ಬರ ಅಜ್ಜಿಯ ಅಜ್ಜಿ ಅಂತೇಳಿ ನಾವು ದಾರುವಕ್ಕ ಅಂತೇಳಿ ಅವರ ವಂಶಜರು ಮಂಜುವೈದ್ಯ. ದಾರುಗೂ ನನ್ನ ಅಜ್ಜಿಗೂ ನನ್ನ ಅಜ್ಜಿಯ ಅಣ್ಣ ದಾರೊಬ್ಬ ಹೆಂಡತಿ ಅಣ್ಣನ. ಹಾಗೆ ಈ ದಾರೊಬ್ಬ ಹೆಚ್ಚಿಗೆ ಈ ದಾರೊಬ್ಬನ ಗಂಡನ ಹೆಸರು ಕೋಟಿಯಪ್ಪ ಅಂತೇಳಿ ಅವರು ನಮ್ಮ ಮನೆಗೆ ಬಂದು ಮೀನು ಹಿಡಿಯುವ ಒಂದು ನಮ್ಮ ಕೆರೆಯಲ್ಲಿ ದೊಡ್ಡ ಒಂದು ಇದಿತ್ತು ಕೆರೆ ಭೂಮಿಯಲ್ಲಿ, ಅದರಲ್ಲಿ ಮೀನು ಹಿಡಿಯುವ ಅವರಿಗೆ ಯಾವಾಗ ಮೀನು ಊಟ ಇರಬೇಕು ಅವರಂತವರು. ಅವರು ಕೂಡ ಅಜಾನಬಹುದು, ದೊಡ್ಡ ಒಂದು ಶರೀರ. ಈ ಮಂಜುವೈದ್ಯ ಕೂಡ 7 ಫೀಟ್ ಉದ್ದಂತೆ ಅವಾಗ, ನನ್ನ ಅಜ್ಜಿ ಹೇಳುವ ರೀತಿಯಲ್ಲಿ. ಅವಾಗ ಇವರು ಏನು ಮಾಡಿದ್ರು, ಈ ಬ್ರಿಟಿಷರು ಖಜಾನೆ ಲೂಟಿ ಮಾಡಿ ಕಾಟಕಾಯಿ ಕಯ್ಯಪ್ಪನಿಗೆ ಇದು ಮಾಡಿದ ಸಹಾಯ ಮಾಡಿದ ಅನ್ನೋ ಒಂದು ನಿಟ್ಟಿನಲ್ಲಿ ಬ್ರಿಟಿಷರು ಬೆಳಿಗ್ಗೆ ಇವರು ಗದ್ದೆಯಲ್ಲಿ ಇರುವಾಗ ಪೊಲೀಸ್ನವರು ಇವರನ್ನು ಹಿಡ್ಕೊಂಡು ಹೋಗ್ಲಿಕ್ಕೆ ಬಂದರು. ಆವಾಗ ಇವ್ರು ಏನು ಮಾಡಿದ್ರು, ಹಿಡಿಲಿಕ್ಕೆ ಬಿಡಲಿಲ್ಲ. ಬಂದ ಕೂಡಲೇ ಕುತ್ತಿಗೆ ಕೈ ಕೊಟ್ಟು ಮೇಲೆ ಎತ್ತಿದ್ರು. ಹಿಡಿತದಲ್ಲಿ ಜೀವ ಹೋಯಿತು ಪೊಲೀಸ್ನವರದ್ದು. ಗುರುತ ಸಿಗ್ಬಾರ್ದು ಅಂದರೆ ಪೊಲೀಸ್ನವರ ಟೊಪ್ಪಿಯನ್ನು ಮತ್ತು ಇದನ್ನು ಅವರು ಸುಟ್ಟಾಕಿದ್ರು. ಸುಟ್ಟಾಗಿ ಇವ ಕೈಗೆ ಸಿಗಲಿಲ್ಲ. ನನ್ನ ಅಣ್ಣನ ಅತ್ತಿಗೆಯ ಅವರು ತಂದೆಯ ಅಜ್ಜನಂತೇಳಿ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಅವರು ಹೇಳ್ತಾ ಇದ್ದಾರೆ, ನಮಗೆ ಅದಕ್ಕೆ ಮರ್ತೋಗಿದೆ. ಹಾಗೆ ಅವರು ಕಾಡು ಹತ್ತಿ ಹೋಗಿದ್ದಾರೆ. ಆದರೆ ಅಲ್ಲಿ ಬ್ರಿಟಿಷರು ಇದು ಕೊಂಡೋಗಿ ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಅನುಭವ ಯಾರಿಗೂ ಇಷ್ಟವರೆಗೂ ಗೊತ್ತಿಲ್ಲ. ನಾವೇನ ಸಂಪತ್ರವರು DC ಅವರ ಮುಖಾಂತರ ಅಲ್ಲಿ ರೆಕಾರ್ಡ್ ದೇವಾಗ ಬ್ರಿಟಿಷರು ಈ ರೀತಿ ಅವರನ್ನು ಗಲ್ಲಿಗೇರಿಸಿದ್ದಾರೆ ಅನ್ನೋ ಒಂದು ಪ್ರತೀತಿ ಈಗ ನಮಗೆ ಗೊತ್ತಾಗ್ತದೆ. ಇಷ್ಟವರಿಗೆ ಇವರು ಹೇಳಿದಾಗೆ, ಸುರೇಶ್ ಅವರು ಹೇಳಿದಾಗೆ ಯಾರಿಗೂ ನಾವು ಮನೆ ಹತ್ತಿರದವರು, ನಮ್ಮ ಮನೆಯಲ್ಲಿ ಅವರು ಅವಾಗ ತುಂಬಾ ಬಡೆಯವರು. ಯಾಕೆಂತ ಹೇಳಿದ್ರೆ ಅಣ್ಣ ಮತ್ತು ಅವರು ಈ ದಾರೋಕಣ್ಣು ಅವರು ಏನಾದರೂ ಅವಾಗ ಹೆರಿಗೆಗೆ ಹೋಗಿ ಅದರಲ್ಲಿ ಜೀವನ ತೆಗೆದು ಮತ್ತೆ ಏನಾದರೂ ಹಳ್ಳಿ ಮದ್ದು ಕೊಟ್ಟು ಹೆರಿಗೆಯಲ್ಲಿ ಅವರು ಫೇಮಸ್. ಆವಾಗ ಒಬ್ರು ಸಾವಿತ್ರಿ ನಡೆಸಿದ್ರು, ಇವರು ಮುದುಕಿಯಾಗಿರುವಾಗ. ಜಿಲ್ಲೆಯಲ್ಲಿ ಇಲ್ಲಿ ಪುತ್ತೂರಲ್ಲಿ ಇದ್ದವರು ಸಾವಿತ್ರಿ ಗೊತ್ತಿರ್ಬೋದು ನಿಮಗೆ ಕೂಡ. ಅವರು ಮಾಡದ ಹೇಗೆಯನ್ನು ಮಾಡಿಸಿದವರು ಅಂತ ಒಂದು ಪ್ರತೀತಿ ಇತ್ತು ಅವರಿಗೆ.
ಅಂತ ಹೇಳಿದ್ರೆ ಉಪ್ಪಿನಂಗಡಿ ಒಂದು ನರ್ಸ್ ಅಂತೇಳಿ ಇತ್ತು ಅವರಿಗೆ, ಆ ದಾರು ಅನ್ನೋರು ಅವರ ವಂಶಜ. ಹಾಗೆ ಈ ದಾರು ಅವರ ಗಂಡ ಕೋಟ್ಯಪ್ಪಿದ್ದಾರೆ ನನ್ನ ಅಜ್ಜಿಯ ಅಣ್ಣ. ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ಈ ಅತ್ತಿಗೆಗೆ ನನ್ನ ಅಜ್ಜಿ ಮನೆಯಲ್ಲಿರುವಾಗ ಊಟ ಮಾಡುವಾಗ ರಾತ್ರಿ ಏನಾದರೂ ಊಟ ಮಾಡುವಾಗ ಹೇಳುವುದೇ, ನಮ್ಮ ಅಲೆಯಾಡ್ತಾಗಿ ತಾಯ್ತಿಗೆ ನಮ್ಮ ಇಲಿಯಾಗಿ ನಾವು ಸಾವು ಅಂತಾನ ಅಂತೇಳಿ ತುಳಿನಲ್ಲಿ ಇದೇ ರೀತಿ. ಈ ರೀತಿಯಾಗಿ ನಮಗೆ ಈ ಮೊಮ್ಮಕ್ಕಳಿಗೆಲ್ಲ ಈ ವಿಷಯ ಗೊತ್ತಾಗಿತ್ತು ಆವಾಗ ಈ ಅದೇ ರೀತಿ ರಾಮಚಂದ್ರ ಹೇಳುವಾಗ ಅದು ವಿಷಯ ಹೌದು, ಪೊಲೀಸ್ನನ್ನು ನಾನು ಕೊಂದದ್ದು ಹೌದು, ಇಂಥ ಹೌದು, ಅದು ಅಜ್ಜಿ ನಮ್ಮ ಹೇಳ್ತಾ ಇದ್ರು ಅಂತೇಳಿ. ಹಾಗೆ ಈಗ ಸಂಪತ್ರವರು ನಮ್ಮನ್ನು ಭೇಟಿಯಾದಾಗ ಪೂರ್ಣ ವಿವರವನ್ನು ಅವರಿಗೆ ಈ ರೀತಿಯಾಗಿ ತಿಳಿಸಿದ್ದೇನೆ. ಇದಕ್ಕೆ ಇದೇ ಈ ನಮ್ಮ ಒಂದು ವಂಶಜರಲ್ಲಿ ಕೂಡ ಒಬ್ಬ ಕ್ರಾಂತಿಕಾರಿ ವೀರ ಇದ್ದಾನೆ, ಬ್ರಿಟಿಷರಲ್ಲಿ ಹೋರಾಟ ಮಾಡಿದ್ದಾನೆ ಅನ್ನೋದನ್ನು ನಮ್ಮ ಸಂಪತ್ ಕುಮಾರ್ ಅವರು ಈಗ ನಮ್ಮ ಎಲ್ಲ ವಿವರಣೆ ಅದೇ ಜಾಗದಲ್ಲಿ ಮೊದಲು ಡಾಕ್ಟರ್ ಕೂಡ ಅದೇ ಜಾಗದಲ್ಲಿ ಒಂದು ಸ್ವಲ್ಪ ಇದ್ದವರು. ಇವರು ಕೂಡ ಇವರಿಗಿಂತ ಮೊದಲು ಇವರ ಆ ಜಾಗಕ್ಕೆ ಒಕ್ಕಲು ಬರೋ ಮೊದಲು ಮುಸ್ಲಿಮರಿದ್ರು. ಮುಸ್ಲಿಮರಿಗಿಂತ ಮೊದಲು ಇವರು ಒಕ್ಕಲಿದ್ದರು. ಈ ದಾರುವ ಈ ಮಂಜಬೈದ ಎನ್ನುವರು ಅಲ್ಲಿ ದಂಗೆ ಆಗುವಾಗ ಅಲ್ಲಿ ಸಾಗಲಿ ಆಗಿತ್ತು. ಅವರ ಕೊಂದ ಜಾಗ ಈಗಲೂ ಉಂಟು, ಅಲ್ಲಿ ಆ ಗದ್ದೆ ಉಂಟು. ಈಗ ಸ್ವಲ್ಪ ಬಿಲ್ಡಿಂಗ್ ಆಗಿದೆ, ಅದರಲ್ಲಿ ಮುಸ್ಲಿಮರೆಲ್ಲ ಮಾರಿ ಹೋಗಿದೆ. ಅದು ಬೇರೆ ಬೇರೆ ಇದಕ್ಕೆ ಕೈಗೆ ಭೂಮಿ ಮಾರಾಟ ಮಾಡಿ ಈಗ ಅದೇನಾಯ್ತು ಅಂತ ಹೇಳಿದ್ರೆ ಇವರನ್ನು ಮತ್ತೆ ಇವರು ಬ್ರಿಟಿಷರಿಗೆ ಆ ಹಿನ್ನೆಲೆ ಯಾಕೆ ಅಂತ ಹೇಳಿದ್ರೆ ನನಗೆ ಪೂರ್ಣ ಗೊತ್ತು. ಬ್ರಿಟಿಷರಿಗೆ ಇವರು ಸಹಾಯ ಮಾಡಿದ್ದಾರೆ, ವಿರುದ್ಧ ಹೋಗಿದ್ದಾರೆ ಅಂತೇಳಿ ಬ್ರಿಟಿಷರಿಗೆ ಬೇರೆ ವಂಶಜರು ಒಂದು ಸಹಾಯ ಕೊಟ್ಟರು. ಈ ಭೂಮಿಯನ್ನು ಅವರಿಗೆ ಬಿಟ್ಟುಕೊಟ್ರು ಸಹಾಯ ಮಾಡಿದವರಿಗೆ ಬ್ರಿಟಿಷರು. ಹಾಗೆ ಅದನ್ನು ಮತ್ತೆ ಮುಸ್ಲಿಮರಿಗೆ ಕೊಟ್ಟು ಮುಸ್ಲಿಮರಿಗೆ ಕೊಟ್ಟು ಇವರನ್ನು ಸಹಗಳಿದ್ದಾರಲ್ಲದಾಗಿ ಈ ಆಧಾರ ಮನೆಯಿಂದ ಒಕ್ಕಲೆಬ್ಬಿಸಿ ಅಷ್ಟು ನಮಗೆ ಪೂರ್ಣ ಗೊತ್ತು. ಈಗಲೂ ಕೂಡ ಇವರು ಈ ದಾರು ಅನ್ನುವ ಒಂದು ಮನೆ ಈಗಲೂ ಕೂಡ ಮುಸ್ಲಿಮರ ಕೈಯಲ್ಲಿ ಉಂಟು. ಮನೆ ಕೂಡ ಹಾಗೆ ಉಂಟು. ಸಂಪತ್ ಸುವರ್ಣವರು ನೋಡಿದ್ದಾರೆ. ನಮ್ಮ ಸುಬ್ರಹ್ಮಣ್ಯ ಕ್ರಾಸ್ನಿಂದ ಒಂದು 300 ಮೀಟರ್ ದೂರದಲ್ಲಿ ಆಗ್ತದೆ ಪಾತಾಳ ದೇವಸ್ಥಾನದ ಹತ್ತಿರ. ಹಾಗೆ ಸಂಪೂರ್ಣ ವಿವರ ನಮಗೆ ಗೊತ್ತಿಲ್ಲ. ಆದ್ರೆ ಈ ವಿಗ್ರಹ ನಮ್ಮ ವಂಶಜರು ಏನ್ ಮಾಡಿದ್ದಾರೆ ಅಂತಂದ್ರೆ ಅವ ಕಾಡಿಗೆ ಹೋಗಿದ್ದಾನೆ ಅನ್ನುವುದೇ ಅನುಭವ ಇದ್ದಾರೆ. ಆದ್ರೆ ಮಂಜಯ್ಯ ಅಥವಾ ಮಂಜ ಬೈದ್ಯನ ಅಂತ ಹೆಸರು ಗೊತ್ತಿದ್ದೇ ಬಿಟ್ಟು ನಾವು ಮಂಜ ಎಲ್ಲಿಯವರು ಅನ್ನುವಂಥ ಕನ್ಫ್ಯೂಷನ್ ನಮಗೆ ಉಪ್ಪಿನಂಗಡಿಯಲ್ಲಿ. ಆ ಸಂದರ್ಭದಲ್ಲಿ ನಾನು ಪಂಚಾಯತಲ್ಲಿ ಹಲವಾರು ಬಾರಿ ನಮ್ಮ ಉಪ್ಪಿನಂಗಡಿ ಸರ್ಕಲ್ಗೆ ಸಂದೀಪ್ ಉನ್ನಿಕೃಷ್ಣ ಅವರು ಬೇರೆ ನಮ್ಮ ಕಳೆದ ಬಾಂಬೆ ಇದರಲ್ಲಿ ಹುತಾತ್ಮರಾದವರು, ಅವರ ಹೆಸರು ಪ್ರಸ್ತಾಪ ಮಾಡೋರು ನಮಗೆ ಅಲ್ಲಿ ಬೆಂಬಲ ಸಿಕ್ಕಿರಲಿಲ್ಲ. ತದನಂತರ ನಾನು ತುಂಬ ಸಲ ಉಪ್ಪಿನಂಗಡಿಯ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಮಂಜ ಬೈದ್ಯರ ನಮ್ಮೂರಿನವರು, ನಮ್ಮ ಊರಿನ ಸ್ವತಂತ್ರಕ್ಕಾಗಿ ತಮ್ಮ ಜೀವವನ್ನು ಕಳ್ಕೊಂಡವರು, ಅವರು ಭೀಕರವಾಗಿ ಹತ್ಯೆಯಾದವರು, ಅಂತಹ ಮಹಾನ್ ವ್ಯಕ್ತಿಯ ಒಂದು ಸ್ಮಾರಕ ಅಥವಾ ಸರ್ಕಲ್ ನಮ್ಮ ಉಪ್ಪಿನಗಡಿಯಲ್ಲಿ ಆಗಬೇಕು ಅಂತ ತುಂಬ ನಾನು ಪಂಚಾಯತಿಯಲ್ಲಿ ಒತ್ತಾಯ ಮಾಡಿದ್ದೆ. ಮತ್ತೆ ನಮಗೆ ಸ್ಪಷ್ಟವಾಗಿ ಅವರ ಹಿನ್ನೆಲೆ ಗೊತ್ತಿರಲಿಲ್ಲ. ಯಾಕಂತ ಹೇಳಿದ್ರೆ ಆಗಿನ ಇತಿಹಾಸಕಾರರು ಅಲ್ಲಿ ಉಲ್ಲೇಖ ಮಾಡಿದ್ದಾರೆ, ಆದರೆ ಅವರ ವಂಶ ನಂತರ ಎಲ್ಲಿ ಮುಂದುವರಿತು ಅನ್ನೋದು ನಮಗೆ ತುಂಬ ದ್ವಂದ್ವ ಇತ್ತು. ಯಾರು ಒಂದು ನಮ್ಮ ಮತ್ತೆ ನೋಡುವಾಗ ನಮ್ಮ ಮನೆಯ ಪಕ್ಕದವರೇ ನಮ್ಮ ಜನಾರ್ದನ ಅವರ ಅಜ್ಜಿ ನಮಗೆ ದಾರೋಬ ಅಂತ, ಅವರು ಹೆರಿಗೆ ತಜ್ಞರು, ಆಯುರ್ವೇದಿಕ್ ಆಗಿ ತುಂಬ ಮದ್ದು ಕೊಡುವಂಥವರ ಅಜ್ಜಿ ದಾರೋಬ ಅಂತ ಹೇಳಿದ್ರೆ ನಮಗೆ ಬಹಳ ಹೆಮ್ಮೆಯ ಅಜ್ಜಿಯವರು. ನಾನು ಸಣ್ಣದಿರುವಾಗಲೇ ಅವರಿಗೆ 80 ವರ್ಷದ ಅಂದಾಜಿತ್ತು. ಅವರ ಪೂರ್ವಜರು ಈ ಮಂಜಬೈದ್ಯರು ಅನ್ನುವಂಥದ್ದು ನಮಗೆ ಇತಿಹಾಸಕಾರ ಮೂಲಕ ಗೊತ್ತಾಗಿದೆ. ಯಾಕಂದ್ರೆ ಇದರಲ್ಲಿ ನಮಗೆ ನಮ್ಮ ಆಸ್ಕಾರ ಹೇಳಿದಂತೆ ಗೋಪಾಲಕೃಷ್ಣ ಕುಂಟಿನಿ ಅವರು ಇದರಲ್ಲಿ ಬಹಳ ಶ್ರಮಪಟ್ಟಿದ್ದಾರೆ. ಆ ಇತಿಹಾಸಕಾರರ ಮೂಲಕ ನಮಗೆ ಅವರ ಹಿನ್ನೆಲೆ ಮತ್ತು ಅವರ ಪೂರ್ವಜರ ಮತ್ತು ಈಗಿನ ಪ್ರಸ್ತುತ ಅವರ ವಂಶಸ್ಥರು ಯಾರಿದ್ದಾರೆ ಅನ್ನುವಂಥದ್ದು ನಮಗೆ ಮಾಹಿತಿ ಬಂದಿದೆ. ಈಗಿನ ನಮ್ಮ ವ್ಯವಸ್ಥೆ ಅಂತ ಹೇಳಿದ್ರೆ 1 ತಲೆಮಾರು ಅಥವಾ 2 ತಲೆಮಾರು, 3ನೇ ತಲೆಮಾರಿನ ಪರಿಚಯ ನಮಗೆ ಯಾರು ಇರುವುದಿಲ್ಲ. ಮತ್ತು ಇತಿಹಾಸಕಾರ ಮಾತ್ರ ಬಹಳ ಒಂದು ಪ್ರಾಮಾಣಿಕವಾಗಿ ಆ ದೇಶಕ್ಕಾಗಿ ಮಡಿದವರ ಏನು ಬಲಿದಾನಗೈದವರ ಹಿನ್ನೆಲೆಗಳನ್ನು ಅಲ್ಲಿ ದಾಖಲೆಯಾಗಿ ನಮ್ಮ ಉಳಿಸಿಕೊಂಡ ಕಾರಣ ಮತ್ತು ಅವರ ಹಿನ್ನೆಲೆಯನ್ನು ಹುಡುಕಲಿಕ್ಕೆ ನಮಗೆ ಗೋಪಾಲಕೃಷ್ಣ ಕುಂಟಿನಂತಹ ಪತ್ರಕರ್ತರ ಸಹಕಾರದಿಂದ ನಮ್ಮ ವಂಶಸ್ಥರು ನಮ್ಮ ಮನೆಯ ಪಕ್ಕದಲ್ಲಿ ಅನ್ನುವಂಥದ್ದು ನಮಗೆ ಬಹಳ ಹೆಮ್ಮೆ ಆಗಿದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love.
ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ. GL ಆಚಾರ್ಯ ಜುವೆಲ್ಲರ್ಸ್.